Hola,
छत्रपती शिवाजी महाराज की
ತ್ರಿಲೋಚನನಾದ ಭಗವಾನ್ ಪರಮೇಶ್ವರನು ಗಂಗೆಯನ್ನು
शिवाजी महाराज की
ಗಡಸುತನವೇನೆಂಬುದನ್ನು ಹರನಿಗೆ ಕಾಣಿಸುತ್ತೇನೆ. ಗಂಗೆಯ ಗರ್ವವನ್ನು ತಿಳಿದ ತ್ರಿಲೋಚನನಾದ ಭಗವಾನ್ ಪರಮೇಶ್ವರನು ಗಂಗೆಯನ್ನು ಲೋಕೋದ್ಧಾರವೇ ನನ್ನ ಕರ್ತವ್ಯ. ನನ್ನನ್ನು ನೋಡಬಯಸುವವರೇ ನನ್ನ ಜನರು. ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು? ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಕೃತಾರ್ಥನಾದೆ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಏನೇ ಆಗಲಿ ಪ್ರಿಯೆ, ಲೋಕ ಕಲ್ಯಾಣಕ್ಕಾಗಿ ಹೊರಬರುತ್ತಿದ್ದೇನೆ. ತಡಿಬೇಡ, ನಿನ್ನ ಜೊತೆಗೂಡಿಕೊಂಡು ಹೋಗುತ್ತೇನೆ. ಇದು ಇದು
ನನ್ನ ಪಂಚ ಬಾಣಗಳಿಂದ ಶಿವನ ತಪಸ್ಸನ್ನು ಕೆಡಿಸುತ್ತೇನೆ. ಆಗ ನೀನಿಗೆ ನೋಡುವೆ. ಗೋಡಿಗೆ ಕಟ್ತಾ ಇದೆ ಮರುತ್ತಿನ ಕುತಂತ್ರ. ಅಂಡ ಈ ಕಾಳಿಂಗ ಬಂದಿಯಾಯೆ ವಾ ಕುತಂತ್ರಗಳ ಕೋಡಿಯಾಯೆ. ಈ ಬಂಗಾರದ ಗದ್ದಲನ್ನು ಯಾರು ಕೊರೆಯೇ 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 ಹಿಟ್ಟನೆ ಈ ಕಡಿಗಡೆ ಈ ಪಂಗಿದ ರೂಪರು ಎನ್ನ ಬಲಿಷ್ಠವಾಯಿನ ಕೈಟ್ ಪೊಟೆಂಟಿರುತ್ತವೆ. ಅವತಾರ ರೂಪ ಪಡೆಯಿನ ದೈವನು ಉದಿತದ ಬತ್ತಿನ. ಈ ದೃಶ್ಯ ರೂಪಕದ ನಿರ್ಮಾಣ ಹಾಗೂ ಸಂಯೋಜನೆ ಲಕ್ಷ್ಮೀಶ್ ಕೋಟೆಕಾರ್. ರಕ್ಷಣೆಯ ಕಥಾನಕ ವ್ಯೋಮಾಸುರವಧೆ. ಒಂದು ದಿನ ಶ್ರೀ ಬಾಲಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಪಾವನವಾದ ಗೋವರ್ಧನಗಿರಿಗೆ ಆಟವಾಡಲೆಂದು ಹೋಗುತ್ತಾನೆ. ಅರಣ್ಯ ಪ್ರದೇಶದ ಮಧ್ಯೆ ಹುಲ್ಲುಗಾವಲಿನಲ್ಲಿ
देखा लोग डांस करेंगे दोस्त ब्रह्मचारी सिलसिले होगी चंद्रशेखर ಹಾಗೂ ಶ್ರೀಮತಿ ಶೋಭಾ ಭಾಸ್ಕರ್ ಅವರ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಹೇಳಿದೆ 1968ರಲ್ಲಿ ತೆರೆಕಂಡಂತಹ ಚಿತ್ರ ಇದು ಬ್ರಹ್ಮಚಾರಿ ಅನ್ನುವಂಥದ್ದು. ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಈ ಹೇಳಿ ಯಾವ ಹಾಡು ಅಂತ ಹೇಳ್ಬೋದು? 1968ರಲ್ಲಿ ತೆರೆಕಂಡಂತಹ ಚಿತ್ರ ಬ್ರಹ್ಮಚಾರಿ ಅನ್ನುವಂತಹ ಚಿತ್ರದ ಗೀತೆ, ಬಹಳಷ್ಟು ಅದ್ಭುತವಾದ ಸಾಹಿತ್ಯವುಳ್ಳ ಈ ಗೀತೆ. ಯಾವ ಹಾಡು ಹೇಳ್ಬೋದಾ? ಗೊತ್ತಿಲ್ಲ. ಓಕೆ, ಹಾಡು ನಾನು ಹೇಳ್ತೇನೆ, ಹಾಡಿದವರು ಯಾರಂತ ಹೇಳ್ತೀನಿ. ಸೊ ಸಾಂಗ್ ಬಂದ್ಬಿಟ್ಟು ಈ ತರ ಬರುತ್ತೆ. आजकल तेरे प्यार के चर्चे हर ज़बान पर. इसके सिंगर कौन है? हाड़न हाड़िदವರು ಯಾರು? ಈ ಕಡೆ ಅದು ಬಂದಲ್ಲಿ ಒರಿಜಿನಲ್ ಸಿಂಗರ್ ಯಾರು? ಬಹುಮಾನ ಹೇಳ್ಬೋದು. ಗೊತ್ತಿಲ್ಲ. ಖಂಡಿತವಾಗಿ ಶೋಭಾ ಭಾಸ್ಕರ್ ಮೇಡಮ್ ಅವರಿಗೆ ಒಂದು ಜೋರಾದ ನೀಡಬೇಕು. ಅದ್ಭುತವಾದ ಕಂಠಸಿರಿಯ ಹಿರಿಯ ಅನುಭವಿ ಗಾಯಕಿ ಅವರ ಶಿಕ್ಷಣ ವೇದಿಕೆ. ಓಕೆ, सबको मालूम है और सबको